ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಪಡುಬಿದ್ರಿಯ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ಆಷಾಢ ಮಾಸದ 16ನೇ ದಿನವಾದ ಇಂದು ಅಜೆಕಾಯಿ ಸೇವೆ ನಡೆಯಿತು. ವನದುರ್ಗ ಸ್ವರೂಪಳಾದ ಶ್ರೀ ಖಡ್ಗೇಶ್ವರಿ ದೇವಿಯು ಸ್ವಯಂ ಉದ್ಭವಳಾಗಿ ನಾಗಬ್ರಹ್ಮಾದಿಗಳೊಂದಿಗೆ ನೆಲೆ ನಿಂತು ತನ್ನನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ಇಷ್ಟಾರ್ಥಗಳನ್ನು ಪೂರೈಸುವ ಕಾರಣಿಕ ಸ್ಥಳ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಸಾನ್ನಿಧ್ಯದಲ್ಲಿ ಇತರ ದೇವಾಲಯಗಳಂತೆ ಗರ್ಭಗುಡಿ ಗೋಪುರವಿಲ್ಲ. ಇಲ್ಲಿರುವ ಮರ ಬಂಡೆಗಳಿಂದ ಕೂಡಿದ ಬಯಲು ಆಲಯವೇ ದೇವಾಲಯ, ಮರಳೆ ಪ್ರಸಾದ. ನಾಗ, ಬ್ರಹ್ಮ, ರಕ್ತೇಶ್ವರಿ ಹಾಗೂ ನಂದಿಗೋಣ ಮತ್ತು ಕ್ಷೇತ್ರಪಾಲ ಎಂಬ ಪಂಚದೈವಗಳನ್ನೊಳಗೊಂಡ ಸ್ಥಳವನ್ನು ಬ್ರಹ್ಮಸ್ಥಾನ ಎಂದು ಕರೆಯಲ್ಪಡುತ್ತದೆ. ಆಷಾಢ ಮಾಸದ 16ನೇ ದಿನದಂದು ಪಡುಬಿದ್ರಿ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ಅಜೆಕಾಯಿ ಸೇವೆ ನಡೆಯಿತು. ಅಜೆಕಾಯಿ ಸೇವೆಯ ಕುರಿತು ಮಾತನಾಡಿದ ಸದಾಶಿವ ಭಟ್ಟರು, ಆಷಾಢ ಮಾಸದ 16ನೇ ದಿನ ಊರಿನ ವಿಪ್ರರು ಮುಂಚಾನೆ ಬ್ರಹ್ಮಸ್ಥಾನದಿಂದ ಹೊರಟು ಸಮುದ್ರ ತೀರದಲ್ಲಿ ಸ್ನಾನ ಮುಗಿಸಿ ಶುದ್ಧಾಚಾರದಿಂದ ನೀರಿನಲ್ಲಿರುವ ಮರಳನ್ನು ಹೆಡಿಗೆಯಲ್ಲಿ ತುಂಬಿ ಅದನ್ನು ಹೊತ್ತುಕೊಂಡು ದಾರಿಯುದ್ದಕ್ಕೂ ವಿಷ್ಣು ಸಹಸ್ರನಾಮ ಪಠಣ ಮಾಡುತ್ತಾ ಸನ್ನಿಧಾನವನ್ನು ತಲುಪಿ ತಂದಂತಹ ಮರಳನ್ನು ಇಡುತ್ತೇವೆ. ಅದನ್ನು ಪುರೋಹಿತರು ಗರ್ಭಗುಡಿಯ ಒಳಗೆ ಸುರಿಯುತ್ತಾರೆ. ಇದೇ ಮರಳು ಬ್ರಹ್ಮಸ್ಥಾನಕ್ಕೆ ಬರುವ ಭಕ್ತರಿಗೆ ನೀಡುವ ಪ್ರಸಾದ. ಹಾಗೂ ಇಂದು ಅಜೆಕಾಯಿ ಸೇವೆ ನಡೆಯುತ್ತದೆ ಎಂದರು. ಹೋಗುವುದೊಂದು ಎಂಬ ಒಂದು ವಿಶೇಷ ದಿನ. ಈ ಒಂದು ಗಡು ಅದು 15 ದಿವಸ ನಂತರ 16ನೇ ದಿವಸ ಗಡು ಅಂತ. 16 ಹೋಗುವ ದಿವಸ ಸಮುದ್ರದಲ್ಲಿ ವಿಪ್ರ ಬಾಂಧವರೆಲ್ಲ ಸೇರಿ ಸ್ನಾನ ಮಾಡಿ ಅಲ್ಲಿಂದ ಹೆಡಿಗೆಯಲ್ಲಿ ನೀರಿನ ಮರಳನ್ನೇ ತಂದು ಅದನ್ನು ಇಲ್ಲಿ ಈ ಜಾಗಕ್ಕೆ ಬ್ರಹ್ಮಸ್ಥಾನಕ್ಕೆ ತಂದು ಇಡುವುದು. ಆಮೇಲೆ ಪುರೋಹಿತರು ಅದನ್ನು ಒಳಗೆ ಗರ್ಭಗುಡಿಯ ಒಳಗೆ ಹಾಕ್ತಾರೆ. ಗರ್ಭಗುಡಿಯ ಒಳಗೆ ಹಾಕಿದ ನಂತರ ಅದೇ ಪ್ರಸಾದವಾಗಿ ಎಲ್ಲರಿಗೂ ವಿತರಣೆ ಆಗ್ತದೆ. ಸರ್ವರ ಕಷ್ಟವನ್ನು ನಿವಾರಿಸುವುದಕ್ಕೆ ಬಂದು ಕೂತಂತಹ ಮಹಾಶಕ್ತಿ ಇಲ್ಲಿ. ಹಾಗಾಗಿ ಇಲ್ಲಿ ಅಜೆಕಾಯಿ ಸೇವೆ ಅಂತ ಹೇಳಿದರೆ ತೆಂಗಿನಕಾಯಿ ಉಡಿಯುವುದು ಅಂತ. ತೆಂಗಿನಕಾಯಿ ಉಡಿಯುವುದು ಹೇಳಿದರೆ ಸರ್ವರ ಕಷ್ಟವನ್ನು ಅವರು ಒಂದು ವರ್ಷಕ್ಕೆ ಏನು ಅವರಿಗೆ ಯಾವ ರೀತಿಯ ಆಪತ್ತು ಗ್ರಹಚಾರಗಳು ಬರಬಾರದು ಹೇಳಿ ಆ ತೆಂಗಿನಕಾಯಿಯನ್ನು ಪ್ರಾರ್ಥನೆ ಮಾಡಿ ತಂದು ಇಲ್ಲಿ ಹಾಕ್ತಾರೆ. ಅದನ್ನು ಪಾತ್ರೆಗಳ ಮುಖೇನ ಅದು ಆ ಕಲ್ಲಿಗೆ ಹೊಡಿತಾರೆ. ಹೊಡೆದಾದ ನಂತರ ಎಲ್ಲರಿಗೂ ಒಳಗೆ ಹಾಕಿದಂತಹ ಮೃತ್ತಿಗೆಯೇ ಪ್ರಸಾದವಾಗಿ ಎಲ್ಲರಿಗೂ ಕೊಡಲಾಗುತ್ತದೆ ಇಲ್ಲಿ. ಮತ್ತು 2 ವರ್ಷಕ್ಕೊಮ್ಮೆ ಇಲ್ಲಿ ದಕ್ಕಿ ಬಲಿ ಸೇವೆ ಅಂತ ಆಗ್ತದೆ. ಅದು ಹರಕೆ, ಒಂದೊಂದು ದಿವಸಕ್ಕೂ ಒಬ್ಬೊಬ್ಬರದ್ದು ಹರಕೆ. ಸಾಧಾರಣವಾಗಿ ಇಲ್ಲಿ ಇವತ್ತಿನ ದಿವಸ ಸಾಧಾರಣ 15,000 ತೆಂಗಿನಕಾಯಿ ತನಕ ಬರ್ತದೆ ಅಜೆಕಾಯಿಗೆ ಅಂತ. ಆಮೇಲೆ ಹಾಗೆ ಸಿಯಾಳ ಕೂಡ ಹಾಗೆ 4-5 ಸಿಯಾಳ ಎಲ್ಲ ಬರ್ತದೆ ಇಲ್ಲಿ. ಹಿಂಗಾರ, ಹಿಂಗಾರ ಬರುವಂಥ ಭಕ್ತಾದಿಗಳು ಯಾರು ಖಾಲಿ ಕೈಯಲ್ಲಿ ಬರುವುದಿಲ್ಲ. ಬರುವವರೆಲ್ಲ ಇಲ್ಲಿಗೆ ಹರಕೆ ಅಂತಲ್ಲ, ಇಲ್ಲಿಗೆ ದೇವರಿಗೆ ಸೇವೆ ಹೇಳಿ ಬಂದು ಹಾಕ್ತಾರೆ. ಇಲ್ಲಿ ಬಂದಂಥ ವಿಪ್ರ ಬಾಂಧವರೆಲ್ಲ ಸೇವೆ ಹೇಳಿ ದೇವರ ಸೇವೆ ಅಂತ ಹೇಳಿ ಇಲ್ಲಿ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವ ಅಪೇಕ್ಷೆ ಇಲ್ಲದೆ ಇಲ್ಲಿ ದೇವರ ಸೇವೆ ಅಂತ ಮಾಡಿ ಹೋಗ್ತಾರೆ. ಮಾಡಿದಂಥ ಅವರಿಗೆ ಯಾವ ರೀತಿಯ ಕಷ್ಟ ತೊಂದರೆಗಳೂ ಬರುವುದಿಲ್ಲ. ಇಲ್ಲಿ ಬಂದು ಸೇವೆ ಮಾಡಿದವರಿಗೆ ದಿನ ಯಶಸ್ಸು ಪ್ರಗತಿಯಲ್ಲ ಇಲ್ಲಿ ಈ ಜಾಗದಲ್ಲಿ ದೇವರು ಕೊಡ್ತಾರೆ. ಅದೇ ಒಂದು ವಿಶೇಷ. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ. ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಪೊಲೀಸ್ ಅಧೀಕ್ಷಕರಾದ ಹರಿರಾಮ್ ಶಂಕರ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯರ ಮಾರ್ಗದರ್ಶನದ ಮಾತುಗಳು ನಮ್ಮಲ್ಲಿ ಶಿಸ್ತು, ಸಂಯಮ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ನಮ್ಮ ದೇಶದ ಭವಿಷ್ಯ ಯುವಶಕ್ತಿಯ ಮೇಲಿರುವುದರಿಂದ ಯುವ ಪೀಳಿಗೆಯಲ್ಲಿ ದೇಶದ ಕುರಿತಾಗಿ ಹೊಸ ಕನಸುಗಳನ್ನು ಕಟ್ಟುವಂತಹ ಅವಕಾಶಗಳನ್ನು ಸೃಷ್ಟಿಸಿಕೊಡಬೇಕು. ಎಳವಿನಲ್ಲಿಯೇ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ನಾಯಕರುಗಳಿಗೆ ಪದಗ್ರಹಣ ಮಾಡಿ ಅವರಿಗೆ ಹೊಣೆಗಾರಿಕೆಯನ್ನು ವಹಿಸಿರುವುದು ಅತ್ಯಂತ ಉತ್ತಮ ಕೆಲಸವಾಗಿದೆ ಎಂದರು. ನಿಮ್ಮೆಲ್ಲರ ಹತ್ರ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಒಂದು ಖುಷಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಆಪ್ತರು
ನಾನು ಕುಂದಾಪುರದಲ್ಲಿ ASP ಆಗಿ ವರ್ಕ್ ಮಾಡಿದಾಗ ಸುಮಾರು 1.5-1.5 ವರ್ಷ ನಾನು ವರ್ಕ್ ಮಾಡಿದಾಗ ಬೇರೆ ಬೇರೆ ಕಮ್ಯುನಿಟೀಸ್, ಮೀನುಗಾರರ ಕಮ್ಯುನಿಟೀಸ್ ಆಗಲಿ, ಅದರಲ್ಲಿ ಲಿಂಕ್ಡ್ ಆಗಿರುವಂತಹ ಬೇರೆ ಬೇರೆ ಕಮ್ಯುನಿಟೀಸ್ ಆಗಲಿ, ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನನಗೊಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡೋಕ್ಕಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದನೇ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದ ಕೂಡಲೇ ನಾನು ಬರ್ತೀನಿ ಅಂತ ಹೇಳಿ ತಯಾರಾಗಿ ಬಂದಿರೋದು. ಮೊದಲನೇದಾಗಿ ನೀವು ಎಲ್ಲ ಕಾರ್ಯಕ್ರಮಗಳಿಗೂ ಚೀಫ್ ಗೆಸ್ಟ್ ಆಗಿ ಎಲ್ಲ ಯಾರಿಗಾದ್ರೂ ಒಬ್ರಿಗೆ ಕರಿತೀವಿ, ಅವರೊಂದು ಅಟ್ಲೀಸ್ಟ್ ಎಲ್ಲರ ಕಣ್ಣಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನು ಕರೆದಿದ್ದಾರೆ ಅಂತ ಅನ್ಕೊಳ್ತೀರಿ. ಆದರೆ ನಾವು ಏನು ನಮ್ದು ಏನು ಪೊಸಿಷನ್ಗೆ ಬಂದಿದ್ದೀವಿ ಅದು ಎಷ್ಟೋ ಫೇಲರ್ ದಾಟಿದ ನಂತರ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದರ ಹಿಂದೆ ಆಗುವಂಥದ್ದು ಯಾರಿಗೂ ಹೇಳಲ್ಲ. ಯಾಕಂದ್ರೆ ನಾವು ಸಕ್ಸಸ್ ಅನ್ನು ತುಂಬಾ ಗ್ಲಾಮರೈಸ್ ಮಾಡ್ತೀವಿ, ಫೇಲರ್ ಅನ್ನು ತುಂಬಾ ಸೈಲೆಂಟ್ ಆಗಿ ಇಟ್ಕೊಳ್ತೀವಿ, ಅಥವಾ ಯಾರಿಗೂ ಗೊತ್ತಾಗಬಾರ್ದು ಕಡಿಮೆ ಆಗಿದೆ, ಕೊರತೆ ಆಗಿದೆ, ನಮ್ಮಿಂದ ನಾವು ಫೇಲ್ ಆಗಿದೆ ಅಂತ ವಿಷಯ ನಾವು ಹೇಳಕ್ಕೆ ಇಚ್ಛೆ ಪಡಲ್ಲ, ಆಕ್ಸೆಪ್ಟ್ ಮಾಡಕ್ಕೆ ಇಚ್ಛೆ ಪಡಲ್ಲ. ಆದರೆ ಪ್ರಪಂಚದಲ್ಲಿ ನೋಡಿರುವಂತ ಎಲ್ಲ ದೊಡ್ಡ ಸಾಧನೆ ಮಾಡಿರುವಂತ ವ್ಯಕ್ತಿಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಸತಿ ಫೇಲ್ ಆಗಿದ್ದವರು. ಆ ಲಾಸ್ಟ್ ಒಂದು ಸಕ್ಸಸ್ ಏನಿದೆ ಅದು ಮಾತ್ರ ನಿಮ್ ಕಣ್ಣಿಗೆ ಕಾಣ್ತದೆ. ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ರು ಅಬ್ರಹಾಂ ಲಿಂಕನ್. ತುಂಬಾ ಬದಲಾವಣೆಗಳು ಅಮೆರಿಕನ್ ಸೊಸೈಟಿಯಲ್ಲಿ ತಂದಿರುವ ವ್ಯಕ್ತಿ. ಅವರು ಎಷ್ಟೋ ಸತಿ ಎಲೆಕ್ಷನ್ ಸೋತಿದ್ದಾರೆ, ಎಷ್ಟೋ ಸತಿ ಎಲ್ಲ ಲೆವೆಲಲ್ಲೂ ಎಲೆಕ್ಷನ್ ಸೋತಿದ್ದಾರೆ. ಆಮೇಲೆ ಫೈನಲಿ ಒಂದು ಸತಿ ಗೆದ್ದಿದ್ದಾರೆ. ಆಮೇಲೆ ಮುಂದೆ ಬಂದು ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ದೇ ಸ್ವಾತಂತ್ರ್ಯದ ಹೋರಾಟ ನೋಡಿ. ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗಣೇಶ್ ಮೊಗವೀರರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘದ ಪ್ರಧಾನ ವ್ಯವಸ್ಥಾಪಕರಾದ ಉದಯ್ ಕುಮಾರ್ ಹಟ್ಟಿಯಂಗಡಿ, ಬೈಂದೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತಿಮ್ಮೇಶ್, ಉಪಪ್ರಾಂಶುಪಾಲರಾದ ರಮೇಶ್ ಪೂಜಾರಿ, ವಿದ್ಯಾರ್ಥಿ ನಾಯಕ ಯಶಸ್ವಿ ದೇವಾಡಿಕ, ವಿದ್ಯಾರ್ಥಿ ನಾಯಕಿ ಶ್ರೀರಕ್ಷಾ, ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯ ಶಿಕ್ಷಕಿ ದೀಪಿಕಾ ಆಚಾರ್ಯ ಸ್ವಾಗತಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ವಿದ್ಯಾರ್ಥಿ ನಾಯಕಿ ಶ್ರೀರಕ್ಷಾ ವಂದಿಸಿ, ಸಹ ಶಿಕ್ಷಕಿ ಸ್ವಪ್ನ ಪೂಜಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಹೆಮ್ಮಾಡಿ ಕಿರಿಮಂಜೇಶ್ವರದ ಸುಳ್ಳೆಯಲ್ಲಿರುವ ಜನತಾ ಪದವಿ ಪೂರ್ವ ಕಾಲೇಜಿನಲ್ಲಿ ಜನತಾ ನವನೀತ 2.0 ಕಾರ್ಯಕ್ರಮದ ಸಂಭ್ರಮವು ಜಯಶ್ರೀ ಸಭಾಭವನದಲ್ಲಿ ನಡೆಯಿತು. ಕಲರ್ಸ್ ಕನ್ನಡ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ನಟಿ ದೀಕ್ಷಾ ಬ್ರಹ್ಮ ಅವರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಕುಗ್ಗದೆ ಸಕಾರಾತ್ಮಕ ಯೋಚನೆಯನ್ನ ಮೈಗೂಡಿಸಿಕೊಂಡು ಆ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ಬದುಕಿ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಜನತಾ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಅವಕಾಶಗಳನ್ನು ನೀಡಿದೆ. ಆ ಎಲ್ಲ ಅವಕಾಶಗಳನ್ನು ಸಂಭ್ರಮಿಸಿಕೊಳ್ಳಿ ಎಂದರು. ತಂದೆ ತಾಯಿಯ ರೀತಿಯಲ್ಲಿ ಇರ್ತಿತ್ತು. ಆ ಒಂದು ಗುಣ ನನಗೆ ಆ ಶಾಲೆ ಮಕ್ಕಳಲ್ಲಿ ಒಂದು ಇಷ್ಟವಾದಂತಹ ಗುಣ. ಆ ಗುಣ ನಾನು ಬೇರೆ ಎಲ್ಲೂ ಇಲ್ಲಿ ಕಾಣ್ತಾ ಇದ್ದೆ. ಯಾಕಂದ್ರೆ ಗುರುಕುಲ ಪದ್ಧತಿ ರೀತಿಯಲ್ಲಿ ನೀವು ಯಾರು ಸೆಕೆಂಡ್ PUC ಮಕ್ಕಳು ಫಸ್ಟ್ PU ಮಕ್ಕಳನ್ನ ವೆಲ್ಕಮ್ ಮಾಡೋದ್ ರೀತಿ, ಅವರಿಗೊಂದು ಶಾಲ್ ಓದಿಸಿರಿ, ಹೌದಾ? ಅದು ನಮ್ಮ ಸಂಸ್ಕೃತಿ ಅಲ್ದಾ? ಇದ್ರಲ್ಲಿ ಗೊತ್ತಾಗ್ತ ಶಾಲೆ ಹೆಂಗಿತ್ತಂದ್ರೆ ಅಲ್ಲೇ ನಾನು ಎಣಿಸ್ಕೊಂಡೆ ಅಲ್ದಾ? ಹೌದು ಹೌದು. ಈ ಫ್ರೆಶರ್ಸ್ ಡೇ ಎಲ್ಲ ನಮ್ಗೆ ನಾವು ಶಾಲೆ ವಾಪತ್ತಿಗಿರ್ಲ, ನಾವು PUCಗೆಲ್ಲ ವಾಪತ್ತಿಗೆ ಫ್ರೆಶರ್ಸ್ ಡೇ ಅಂತ ಹೇಳಿ ಎಂತದಿರ್ಲ. ನಾನು ಫ್ರೆಶರ್ಸ್ ಡೇ ಕಂಡದ್ದು ನಾನು ಕೊಣಜೆಯಲ್ಲಿ MSc ಮಾಡುವತ್ತಿ, ಅಷ್ಟೊತ್ತಿಗೆ ನಮ್ಮ ಸೀನಿಯರ್ಸ್ ನಮ್ಮನ್ನ ವೆಲ್ಕಮ್ ಮಾಡಿ. ನಿಮ್ಗೆ ಈಗ PUC ಹೆಂಗೆ ಸಿಗ್ತಾ ಇತ್ತು, ನೀವೆಲ್ಲ ಅದೃಷ್ಟವಂತ.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜನತಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಜನತಾ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಗಣೇಶ್ ಮೊಗವೀರ ಅವರು ಮಾತನಾಡಿ, ನಮ್ಮ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ ರೂಢಿಸಿಕೊಂಡರೆ ಭವಿಷ್ಯದಲ್ಲಿ ಉತ್ತಮವಾದ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ. ನಾನು ಬಡತನ ಮತ್ತು ಕಷ್ಟದಿಂದ ಮೇಲೆ ಬಂದಿದ್ದೇನೆ. ಆದರೆ ಇಂದಿನ ವಿದ್ಯಾರ್ಥಿಗಳಿಗಾಗಿ ಪೋಷಕರು ಎಲ್ಲವನ್ನ ತ್ಯಾಗ ಮಾಡುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಹೆತ್ತವರ ಕಷ್ಟ ಮತ್ತು ಶ್ರಮವನ್ನ ಅರ್ಥ ಮಾಡಿಕೊಂಡು ನಮ್ಮ ದೇಶದ ಉತ್ತಮ ಪ್ರಜೆಯಾಗಿ ಎಂದು ಶುಭ ಹಾರೈಸಿ ಕಾಲೇಜಿನ ನಿಯಮಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕೆಲವೊಂದು ಪಾಸಿಟಿವ್ ಮತ್ತು ನೆಗೆಟಿವ್ ಥಿಂಗ್ಸ್ ಅನ್ನ ಶೇರ್ ಮಾಡಿಯೇ ಮಾಡ್ತೇವೆ. ಒಂದಿಷ್ಟು ಪಾಸಿಟಿವ್ ಥಿಂಗ್ಸ್ ಅನ್ನ ಸರ್ ಇವಾಗಲೇ ಮತ್ತೆ ಸಂಸ್ಥೆಯ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಹೇಗೆ ಈ ಸಂಸ್ಥೆ 3 ವರ್ಷಗಳನ್ನ ಕಳೆದು ಸತತವಾಗಿ 3 ವರ್ಷಗಳಲ್ಲಿ 100% ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಾ ಇದೆ. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ, ಒಬ್ಬ ಗಣಿತ ಉಪನ್ಯಾಸಕನಾಗಿ ಒಂದಿಷ್ಟು ಕನಸನ್ನ ಕಟ್ಟಿಕೊಂಡು 2022ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇನೆ. ತುಂಬಾ ಖುಷಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕೇವಲ 3 ವರ್ಷಗಳಲ್ಲಿ 1300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಈ ಸಂಸ್ಥೆ ಕಂಡುಕೊಂಡಿದೆ. ಇದರ ಸಿಂಹಪಾಲ್ ಅನ್ನುವಂಥದ್ದು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸೇರ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ನಾಯಕನಾಗಿ ಜನತಾ ಟೀಮ್ ಅನ್ನ 3 ವರ್ಷದಲ್ಲಿ ಒಂದು ಬೆಸ್ಟ್ ವೇಯಲ್ಲಿ ಲೀಡ್ ಮಾಡಿದ್ದೇನೆ ಅನ್ನುವಂಥ ಖುಷಿ ನನಗಿದೆ. ಹಾಗೆ ನಾನು ಹೇಳ್ತೀನಿ, 1300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಕೇವಲ ನಂಬರ್ ಮಾತ್ರ ಇಲ್ಲಿ ಗಣನೆಗೆ ನಾವು ತೆಗೆದುಕೊಳ್ಳಬಾರದು. ನಾವೊಂದು ನಂಬರ್ ಅನ್ನ ತಲೆಯಲ್ಲಿ ಇಟ್ಕೊಳ್ತೇವೆ. ಎಸ್, ಒಂದು ಶೈಕ್ಷಣಿಕ ಅವಧಿ ಅಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು 1200ರಿಂದ 250 ವಿದ್ಯಾರ್ಥಿಗಳು ದಾಖಲಾತಿ ಮಾಡಿಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮ ನಡೆಸಿ ವಿಶೇಷವಾಗಿ ಸ್ವಾಗತಿಸಲಾಯಿತು. ಸಂಸ್ಥೆಯ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಸೂರಜ್ ಪೂಜಾರಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. 10ನೇ ತರಗತಿ ಹಾಗೂ ದ್ವಿತೀಯ ಪಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ, ಸಿಎ, ಸಿಎಸ್ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆದು ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿಗಳನ್ನ ಅವರ ಪೋಷಕರೊಂದಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ ಇದರ ಮುಖ್ಯ ಶಿಕ್ಷಕಿ ದೀಪಿಕಾಚಾರ್ಯ, ಜನತಾ ಪ್ರೌಢಶಾಲೆ ಹೆಮ್ಮಾಡಿಯ ಪ್ರಭಾರ ಮುಖ್ಯ ಶಿಕ್ಷಕ ಜಗದೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಸುದರ್ಶನ್, ಪ್ರತಾಪ್, ಶ್ವೇತಾ, ಅಭಿಜಿತ್, ಅಕ್ಷಯ್ ಶೆಟ್ಟಿ ಸಾಧಕ ವಿದ್ಯಾರ್ಥಿಗಳ ಪಟ್ಟಿಯನ್ನ ವಾಚಿಸಿದ್ರು. ಕಾಲೇಜಿನ ಉಪಪ್ರಾಂಶುಪಾಲರಾದ ರಮೇಶ್ ಪೂಜಾರಿ ಸ್ವಾಗತಿಸಿ, ಉಪನ್ಯಾಸಕರಾದ ಅಲ್ತಾರು ನಾಗರಾಜ್ ವಂದಿಸಿ, ಉದಯ್ ನಾಯಕ್ ನಿರೂಪಿಸಿದ್ರು. ನಂತರ ಕಾಲೇಜಿನ ಶ್ಲಾಘನಾ ಶನಿಯ ಸಾಂಸ್ಕೃತಿಕ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಕ್ಷಾ ಬ್ರಹ್ಮಾವರ ಹಾಗೂ ನೇಗಿ ನಾಗಣ್ಣ ತಂಡದವರಿಂದ ನೇಗಿ ಕೊಪ್ಪರಿಗೆ ಕಾರ್ಯಕ್ರಮ ಪ್ರದರ್ಶನಗೊಂಡಿತ್ತು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸೂರಜ್ ಪೂಜಾರಿ. ನಾನು ಜನತಾ ಕಾಲೇಜಲ್ಲಿ ಓದ್ತಿದ್ದೀನಿ. ಈಗ ಈ ಒಂದು ಕಾಲೇಜ್ ನನಗೆ ತುಂಬ ಸ್ಫೂರ್ತಿಯನ್ನು ನೀಡಿ, ಕೋಚಿಂಗನ್ನು ನೀಡಿ ಈ ಸ್ಥಾನಕ್ಕೆ ನಾನು ಬಂದಿದ್ದೇನೆ. ನಾನು ಕೃಷ್ಣ ಸರ್, ಸಮೀರ್ ಸರ್, ಉಮೇಶ್ ಸರ್, ರಮೇಶ್ ಸರ್ ಮತ್ತು ಗಣೇಶ್ ಸರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಯಾಕೆಂದರೆ ಇವರಿಲ್ಲದೆ ನಾನು ಇಲ್ಲಿ ತನಕ ಬರ್ತಿರಲಿಲ್ಲ ಇತ್ತು. ಮತ್ತು ನನ್ನ ತಂದೆ ತಾಯಿಗಳಿಗೂ ಅಷ್ಟೇ. ನನ್ನ ಅಪ್ಪ ಮತ್ತು ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲದೆ ನಾನು ಇಲ್ಲಿಗೆ ಇರಲಿಕ್ಕೆ ಆಗೋದಿಲ್ಲ. ಮತ್ತು ಕೇವಲ ಕಾಲೇಜ್ ಮಾತ್ರವಲ್ಲ, ನನ್ನ ಫ್ರೆಂಡ್ಸ್ಗಳು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಜನತಾ ಕಾಲೇಜ್ ಕೇವಲ ಕ್ರೀಡೆಯಲ್ಲಿ ಮಾತ್ರವಲ್ಲ, ಎಜುಕೇಷನ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ತುಂಬ ಒಳ್ಳೆಯದಿದೆ. ಕೇವಲ ಎಜುಕೇಷನ್ ಮಾತ್ರವಲ್ಲ, ಎಲ್ಲ ಇದರಲ್ಲಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿದ್ದೇವೆ. ನಾನು ಒಬ್ಬನೇ ಅಲ್ಲ ಇಲ್ಲಿ ಸಾಧನೆ ಮಾಡಿದ್ದು, ಮತ್ತು 5 ಜನ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ತಾಲೂಕಲ್ಲಿ ನಮ್ಮ ಟೀಮಿನ ಕ್ಯಾಪ್ಟನ್ ಆಗಿದ್ದೇನೆ. ಅದರಲ್ಲಿ ನಾವು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ. ಡಿಸ್ಟಿಕಲ್ಲಿ ಸಹ ಅಷ್ಟೇ ನಾವು ದ್ವಿತೀಯ ಸ್ಥಾನ ಪಡೆದು ನಾವು 3 ಜನವನ್ನು ನಮಗೆ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದರು. ರಾಜ್ಯ ಮಟ್ಟದಲ್ಲಿ ನಾವು ಆಡಿ ಪ್ರಥಮ ಸ್ಥಾನ ಗಳಿಸಿ ನ್ಯಾಷನಲನ್ನು ಆಡಿದ್ದೇನೆ. ನ್ಯಾಷನಲಲ್ಲಿ ಕೂಡ ಅಷ್ಟೇ ಉತ್ತಮ ಪರ್ಫಾರ್ಮೆನ್ಸನ್ನು ಕೊಟ್ಟು ನಾನು 6ನೇ ಸ್ಥಾನವನ್ನು ಗಳಿಸಿದ್ದೇನೆ. ನಮ್ಮ ವಿದ್ಯಾರ್ಥಿ ಸೂರಜ್ ಪೂಜಾರಿ ಈ ಭಾಗದಲ್ಲಿ ಅತ್ಯುತ್ತಮ ವಾಲಿಬಾಲ್ ಆಟಗಾರ. ವಿಶೇಷವಾಗಿ ನಮ್ಮ ಜನತಾ ಪಿ ಯು ಕಾಲೇಜಲ್ಲಿ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ತಿಳಿದುಕೊಳ್ಬೋದು, ಈ ಕ್ರೀಡಾ ಪ್ರತಿಭೆಗಳೆಲ್ಲರೂ ಆರ್ಟ್ಸ್ ಅಥವಾ ವಾಣಿಜ್ಯ ವಿಭಾಗದಲ್ಲಿ ಇರ್ತಾರೆ. ಆದರೆ ಸೂರಜ್ ಮಾತ್ರ ಅದರಲ್ಲಿ ಸ್ವಲ್ಪ ವಿಶೇಷ.
ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಒಂದು ಕಡೆ ಈ ಸಿಲೆಬಸ್ಗಳನ್ನೆಲ್ಲ ಕವರಪ್ ಮಾಡ್ಕೊಳ್ತಾ ಹಾಗೆ ವಾಲಿಬಾಲಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾನೆ. ಈಗಾಗಲೇ ಕಳೆದ ಬಾರಿ ನಮ್ಮ ಡಿಪಾರ್ಟ್ಮೆಂಟ್ ವಿಭಾಗದಲ್ಲಿ ತಾಲೂಕಾ, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಆಟಗಾರನಾಗಿ ಹೊರಹೊಮ್ಮಿ ತೆಲಂಗಾಣದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಾನೆ. ಅದೇ ರೀತಿ ಅನೇಕ ಓಪನ್ ವಾಲಿಬಾಲ್ ಟೂರ್ನಿಮೆಂಟ್ನಲ್ಲಿ ಕೂಡ ಇವನ ಸಾಧನೆ ಕೂಡ ಅತ್ಯುತ್ತಮವಾಗಿದೆ. ಜನತಾ ಅಂದರೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಮೀಸಲಲ್ಲ, ಅದರ ಹೊರತಾಗಿ ಕ್ರೀಡೆಗೂ ಕೂಡ ಈ ಸಂಸ್ಥೆ ಒಂದು ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದೆ. ಅದೆಷ್ಟೋ ಕ್ರೀಡಾಪಟುಗಳನ್ನು ಈ ಸಂಸ್ಥೆ ಬೆಳೆಸ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂಸ್ಥೆ ಅಧ್ಯಕ್ಷರು, ಪ್ರಾಂಶುಪಾಲರು ಶ್ರೀ ಗಣೇಶ್ ಮೊಗೇಶ್ ಸರ್. ವಿಶೇಷವಾಗಿ ಸೂರಜ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ. ಸ್ಪೋರ್ಟ್ಸ್ ಮ್ಯಾನಿಗೆ ಯಾವೆಲ್ಲ ಕ್ವಾಲಿಟಿ ಇರಬೇಕು ಅದೆಲ್ಲ ಅವನಲ್ಲಿದೆ. ವಿಶೇಷವಾಗಿ ಅವನ ಕೋಚ್ ಸಮೀರ್ ಸರ್ ಆಗಿರ್ಬೋದು, ಕೃಷ್ಣ ಮೊಗೇರ್ ಆಗಿರ್ಬೋದು, ನಮ್ಮ ಸಂಸ್ಥೆ ಉಪಪ್ರಾಂಶುಪಾಲರಾದ ರಮೇಶ್ ಸರ್ ಆಗಿರ್ಬೋದು, ಅವನಿಗೆ ಒಂದಿಷ್ಟು ಒಳ್ಳೆ ಗೈಡೆನ್ಸು ಹಾಗೆ ಒಳ್ಳೆ ತರಬೇತಿಯನ್ನು ನೀಡಿದ್ದಾರೆ. ಮುಂದೂ ಕೂಡ ಈ ವಿದ್ಯಾರ್ಥಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವಂತಾಗಲಿ, ಕರ್ನಾಟಕ ರಾಜ್ಯ ತಂಡವನ್ನು ಮತ್ತೆ ಆಡುವಂತಾಗಲಿ, ಕ್ರೀಡಾಕೂಟದಲ್ಲಿ ಒಂದು ಒಳ್ಳೆ ಉದ್ಯೋಗವನ್ನು ಪಡೆಯುವಂತಾಗಲಿ ಅಂತ ನಾವು ಎಲ್ಲರ ಮೂಲಕ ಆಶಿಸ್ತಿದ್ದೇವೆ. ಧನ್ಯವಾದಗಳು. ಜನತಾ ಕಾಲೇಜಿನಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಎಜುಕೇಷನ್ ಆಗಲಿ, ಕ್ರೀಡೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಮಕ್ಕಳು ಒಂದು ದಿನ ರಜೆ ಹಾಕಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ವಿಚಾರಣೆ ಮಾಡ್ತಾರೆ, ಯಾಕೆ ಬರಲಿಲ್ಲ, ಏನು ಬರಲಿ. ಅದು ತುಂಬ ಕಾನ್ಸೆಪ್ಟ್ ಕಾಲೇಜಿಂದ ಬರೋದು. ಮತ್ತು ನಮ್ಮ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿದರೆ ತುಂಬ ಸಾಧನೆ ಮಾಡಿ ತುಂಬ ನಮಗೆ ಜನತಾ ಕಾಲೇಜಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆಯ ಪ್ರಯುಕ್ತ ಕಾಪು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ವ್ಯಸನ ಮುಕ್ತ ದಿನಾಚರಣೆಯನ್ನ ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಮಹಾಂತ ಅವರು ಮಾಡಿದ ಜನೋಪಯೋಗಿ ಕೆಲಸಗಳಲ್ಲಿ ಕುಡಿತ ಮತ್ತು ದುಶ್ಚಟಗಳಿಗೆ ಬಲಿಯಾದವರದ ಮುಕ್ತರಾಗುವಂತೆ ಮಾಡಲು ಜೋಳಿಗೆ ತೊಟ್ಟು ವ್ಯಸನಿಗಳಿಂದ ಅವರು ಉಪಯೋಗಿಸುತ್ತಿದ್ದ ಜೀವಕ್ಕೆ ಮಾರಕವಾದ ವಸ್ತುಗಳನ್ನು ತನ್ನ ಜೋಳಿಗೆಗೆ ಹಾಕುವಂತೆ ಮಾಡಿ ಅವರನ್ನ ದುಶ್ಚಟಗಳಿಂದ ಮುಕ್ತಿಗೊಳಿಸುತ್ತಿದ್ರು. ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮವಾದ ಜೀವನ ಶೈಲಿಯನ್ನ ಅನುಸರಿಸಿ ಉತ್ಸಾಹಭರಿತ ಜೀವನವನ್ನ ಕಟ್ಟಿಕೊಳ್ಳಿ ಎಂದು ಹೇಳಿದರು. ಜನೋಪಯೋಗಿ ಕಾರ್ಯಗಳನ್ನ ಮಾಡಲಿಕ್ಕೆ ತೊಡಗಿಕೊಳ್ಳುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಾಡಿದಂಥದ್ದು ಈ ವ್ಯಸನ ಮುಕ್ತದ ಒಂದು ಸಮಾಜೋನ್ಮುಖಿ ಕಾರ್ಯ. ಅದರ ಜೊತೆಗೆ ಅವರು ದೇವದಾಸಿಯರ ಒಂದು ಅವರನ್ನ ಜೀವನವನ್ನು ಉತ್ತಮಪಡಿಸುವಂಥದ್ದು, ಹಾಗೆ ಅವರಿಗೆ ಒಂದು ಉತ್ತಮ ಕೌಶಲ್ಯ ಅಭಿವೃದ್ಧಿ ಮಾಡಿ ಕಸುಬನ್ನು ಕೊಡಿಸುವಂಥದ್ದು, ಹಾಗೆ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕೂಡ ಅಷ್ಟೇ ಒತ್ತನ್ನು ಕೊಡ್ತಾರೆ. ಹೀಗೆ ಹಲವು ಜನೋಪಯೋಗಿ ಕಾರ್ಯವನ್ನು ಮಾಡ್ತಾ ಇರುವ ನಿಟ್ಟಿನಲ್ಲೇ ಒಂದು ಸರ್ತಿ ಏನಾಗುತ್ತೆ, ಒಂದು ರೀತಿಯಲ್ಲಿ ಒಬ್ಬ ಸತ್ತು ಹೋಗ್ತಾನೆ. ಆ ಸತ್ತು ಹೋದಂತ ಸಂದರ್ಭದಲ್ಲಿ ಅವರನ್ನ ನೋಡ್ಲಿಕ್ಕಂತ ಹೋಗ್ತಾರೆ. ಆ ಸತ್ತು ಹೋದಂತ ಕಾರಣವನ್ನು ಹುಡುಕಿದಾಗ ಕುಡಿದು ಅಂದ್ರೆ ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿ ಆತ ಸತ್ತದ್ದು ಅಂತ ಗೊತ್ತಾಗ್ತದೆ. ಆಗ ಆ ಸಂದರ್ಭದಲ್ಲಿ ಅವರ ಹೆಂಡತಿ ಮಕ್ಕಳ ಗೋಳಾಟವನ್ನು ನೋಡ್ತಾರಲ್ಲ, ಆಗ ಅನಿಸ್ತದೆ ನಮ್ಮಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ಆಗಬೇಕಾಗಿರೋದು ಈ ದುರ್ವ್ಯಸನದಿಂದ ಮುಕ್ತವಾಗುವಂತ ಕಾರ್ಯ ಅಂತ ಹೇಳಿ. ಮಂಜುಳಾ ಶೆಟ್ಟಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಪ್ರಾಸ್ತಾವಿಕವಾಗಿ ಕಾಪು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲ್ ಕೃಷ್ಣ ಗಾಂವ್ಕರ್ ಅವರು ಮಾತನಾಡಿದರು. ದೇಶ, ಒಂದು ವ್ಯವಸ್ಥೆ, ಒಂದು ಊರು ಅಭಿವೃದ್ಧಿ ಹೊಂದಬೇಕು, ನಾಳೆ ದಿವಸ ಒಂದು ಭವಿಷ್ಯವನ್ನ ಕಾಣಬೇಕು ಅಂತಂದ್ರೆ ಯುವಜನಾಂಗದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಜನಜನಿತವಾಗಿರ್ತಕ್ಕಂಥ ಅನುಭವಿಸಿರ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಯುವಜನಾಂಗವೇ ಈ ತರ ಸಮಸ್ಯೆ ಎದುರಿಸ್ತಾ ಇದೆ ಅಂತಂದ್ರೆ ನಾವು ಏನ್ ಮಾಡಬೇಕು, ಅಥವಾ ಈ ದಿನವನ್ನ ನಾವು ಯಾಕೆ ಆ ನಿಟ್ಟಿನಲ್ಲಿ ಪ್ರಾಮುಖ್ಯವಾಗಿ ಗುರುತಿಸ್ತಾ ಇದ್ದೇವೆ ಅಂತಂದ್ರೆ, ಹಿಂದೆ ಬಹುಕಾಲಗಳ ಹಿಂದೆ ಡಾಕ್ಟರ್ ಮಹಾಂತ ಶಿವಯೋಗಿಯವರು ಉತ್ತರ ಕರ್ನಾಟಕದ ಭಾಗದಲ್ಲಿ ವ್ಯಸನ ಮುಕ್ತ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಮಾಡಿದರು. ಆ ಪ್ರಯತ್ನಕ್ಕೆ ಒಂದು ಹೊಸ ಹೆಸರನ್ನ ಕೊಟ್ಟಿದ್ರು ಮಹಾಂತ. ಕಾಪು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನವೀನ್ ಚಂದ್ರ ಸುವರ್ಣ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ,
ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಮೌಲ್ಯಾಧಾರಿತ ಶಿಕ್ಷಣ ಪಡೆದು ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಲಹೆಗಾರರಾದ ಮಂಜುಳಾ ಶೆಟ್ಟಿಯವರು ಮಾದಕ ವ್ಯಸನದ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪುರಸಭಾಧ್ಯಕ್ಷೆ ಹರಿಣಾಕ್ಷಿ ದೇವಾಡಿಗ, ಉಪಾಧ್ಯಕ್ಷೆ ಸರಿತಾ, ಪುರಸಭಾ ಸದಸ್ಯರಾದ ಫರ್ಜಾನಾ, ರಾಧಿಕಾ, ಶೋಭಾ, ಸತೀಶ್ ಚಂದ್ರ, ಅಮೀರ್, ನೂರುದ್ದೀನ್, ಪ್ರಾಣೇಶ್ ಹೆಜಮಾಡಿ ಹಾಗೂ ಶಿಕ್ಷಕರು, ಕಾಲೇಜು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಿಷಿಕಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದ ವತಿಯಿಂದ ಸ್ತನ್ಯಪಾನ ಸಪ್ತಾಹ 2025 ಎನ್ನುವ ಕಾರ್ಯಕ್ರಮವು ಆಸ್ಪತ್ರೆಯ ಡೆಸಿನಿಯಲ್ ಸಭಾಂಗಣದಲ್ಲಿ ನಡೆಯಿತು. ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಆರೋಗ್ಯಕ್ಕೆ ಪ್ರೋತ್ಸಾಹಿಸಿ ಎಂಬ ವಿಚಾರದಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಿಳಾ ವೈದ್ಯಕೀಯ ಅಧಿಕಾರಿ, ಸರ್ಕಾರಿ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ಶಕುಂತಲಾ ಎಂ ಮುಗದೂರು ಅವರು ಪಾಲ್ಗೊಂಡು ಮಾತನಾಡಿ, ಮಗು ಜನಿಸಿದ 1 ಗಂಟೆಯೊಳಗಾಗಿ ಎದೆಹಾಲು ಉಣಿಸಿದ್ದಲ್ಲಿ ಶಿಶು ಮರಣದ ಪ್ರಮಾಣವನ್ನು 20% ತಗ್ಗಿಸಬಹುದು. ಎದೆಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಪೌಷ್ಟಿಕತೆ, ಖನಿಜಾಂಶ ಮತ್ತು ಹೇರಳವಾದ ನೀರಿನ ಅಂಶಗಳು ಅಡಕವಾಗಿದೆ. ಮಗುವಿಗೆ ಇದು ಮೊದಲ ಲಸಿಕೆಯಾಗಲಿದೆ ಎಂದು ಹೇಳಿದರು. Protecting, promoting and the sustainable supporting system of the breastfeeding for breastfeeding. So usually this has been cultivated because as India is a tropical country, we know that breastfeeding, many false beliefs are there, so they won't breastfeed the colostrum, especially the colostrum. Afterwards, sometimes second, third day they will feed, but colostrum they won't feed. And then to reduce the infection, especially, we have cultivated this breastfeeding exclusive. We are actually says prioritize the breastfeeding. We are not prioritizing, especially in our India. We are exclusively breastfeeding for 6 months. So that is mandatory. We are done it almost. So because of this, I think neonatal deaths have reduced to 2 digits now, almost. So they want to bring it for 1 digit, I think. So digits and all, and the statistics, pediatricians will be knowing better than me. ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತಾಯಿಯ ಎದೆಹಾಲಿನಷ್ಟು ಪೋಷಕಾಂಶ ಭರಿತ ಆಹಾರ ಭೂಮಿಯ ಮೇಲೆ ಬೇರೆ ಇಲ್ಲ. ಇದನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಮಗುವಿಗೆ ನೀಡುವ ಚುಚ್ಚುಮದ್ದಿಗಿಂತ ಇದು ಹೆಚ್ಚು ಶಕ್ತಿಶಾಲಿ ಎಂದರು. Very difficult situation, but she bears for the child. And therefore, every one of us, men and women, must be most grateful to our mothers. We said breastfeeding has several reasons. One may be nutrition. Second, immunity. I think it has the best cure for all the sicknesses. It is remedial, also it prevents. It makes the body strong to resist all the sicknesses. Also, breastfeeding shows the kind of bond that the child has with the mother and the mother has with the child. That symbiosis. Mother and child, in mind, they are one. They are not two. You see, the child, even if it grows, unless you wean out the child continues to understand that I and the mother are the same.
ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಒಬಿಜಿ ವಿಭಾಗದ ಎಚ್ಒಡಿ ಡಾಕ್ಟರ್ ದೀಪಾ ಕಣಗಲ್ ಅವರು ಸ್ವಾಗತಿಸಿ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಒಬಿಜಿ ವಿಭಾಗದ ಎಚ್ಒಡಿ ಪ್ರೆಸಿಲ್ಲಾ ಡಿಸೋಜಾ ವಂದಿಸಿದರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಸಿಸ್ಟರ್ ಧನ್ಯಾ ದೇವಸ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ಹೆಸರುವಾಸಿಯಾಗಿರುವ ಕಂಪನಿ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಾಗಿರುವಂತಹ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಕಾರ್ಯಕ್ಷಮತೆ ಮತ್ತು ಪ್ರಾತ್ಯಕ್ಷತೆಯು ನಗರದ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿರುವ ಶೀಲಾ ಇಕ್ವಿಪ್ಮೆಂಟ್ಸ್ನಲ್ಲಿ ನಡೆಯಿತು. ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಏಕೈಕ ಸಂಸ್ಥೆಯಾಗಿರುವ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ 1998ರಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಸಲಕರಣೆ ತಯಾರಿಕಾ ಘಟಕ ಮತ್ತು ಪೂರೈಕೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ತಯಾರಿಕೆಯಾಗುವ ಉಪಕರಣಗಳು ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ಬಳಸಲಾಗುತ್ತದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಔತಣಕೂಟಗಳು, ಕೈಗಾರಿಕಾ ಸಾಂಸ್ಥಿಕ ಕ್ಯಾಂಟೀನ್ಗಳು, ಆಸ್ಪತ್ರೆಗಳು ಮತ್ತು ಬೇಕರಿಗಳ ಅಗತ್ಯಗಳನ್ನು ಪೂರೈಸಲು ವಿಶೇಷವಾಗಿ ರಚಿಸಲಾದ ಹೈಟೆಕ್ ಮತ್ತು ಅತ್ಯಾಧುನಿಕ ಅಡುಗೆ ಸಲಕರಣೆಗಳನ್ನು ಉತ್ಪಾದನೆಯಲ್ಲಿ ಪರಿಣತಿಯನ್ನು ಹೊಂದಿದ್ದಾರೆ. ಕರಾವಳಿಯ ಗ್ರಾಹಕರಿಗೆ ಅನುಕೂಲವಾಗುವಂತೆ 28 ವರ್ಷದ ಬಳಿಕ ಮಂಗಳೂರಿನ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿ ನೂತನವಾಗಿ ಕಚೇರಿಯನ್ನು ಆರಂಭಿಸಿದ್ದು, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಅಂತಾರಾಷ್ಟ್ರೀಯ ಕಂಪನಿಯಾಗಿರುವಂತಹ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಪರಿಚಯಿಸುವ ನಿಟ್ಟಿನಲ್ಲಿ ಅದರ ಕಾರ್ಯಕ್ಷಮತೆ ಮತ್ತು ಪ್ರತ್ಯಕ್ಷತೆಯನ್ನು ಮಂಗಳೂರಿನ ಹೆಸರಾಂತ ಹೋಟೆಲ್ ಉದ್ಯಮಿಗಳ ಮಾಲೀಕರು ಹಾಗೂ 50ಕ್ಕೂ ಹೆಚ್ಚು ಬಾಣಸಿಗರಿಗೆ ಚೆಫ್ ವೀರ ನಾಗೇಶ್ವರ್ ರಾವ್, ರ್ಯಾಷನಲ್ ರೀಜಿಯನ್ ಕಾರ್ಪೊರೇಟ್ ಚೆಫ್ ಹಾಗೂ ಆರ್ಎಸ್ವಿಪಿ ಅನ್ಶುಲ್ ಗುಪ್ತಾ ಮಾಹಿತಿ ನೀಡಿದರು. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕರಾದ ರವೀಂದ್ರನಾಥ ಮಾರ್ಲಾ ಅವರು ಮಾತನಾಡಿ, 1998ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡು 28 ವರ್ಷದ ಬಳಿಕ ಕರಾವಳಿ ಕರ್ನಾಟಕದ ಗ್ರಾಹಕರಿಗಾಗಿ ಮಂಗಳೂರಿನ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿ ಸುಸಜ್ಜಿತವಾದ ಕಚೇರಿಯನ್ನು ಪ್ರಾರಂಭಿಸಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಕಂಪನಿ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಡೆಮೋ ಕಾರ್ಯಕ್ರಮದಲ್ಲಿ ಮಂಗಳೂರಿನ 50ಕ್ಕೂ ಹೆಚ್ಚು ಬಾಣಸಿಗರು ಭಾಗವಹಿಸಿದ್ದಾರೆ ಎಂದರು. ನಮಸ್ಕಾರ. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಪನ್ಪನ ಕಂಪನಿ ಬ್ಯಾಂಗ್ಳೂರು ಒರಿಜಿನೇಟ್ 1998 ಆದ ಇತ್ತೆ 21 ವರ್ಷದ ಬೊಕ್ಕ ಕುಡ್ಲಾಗ ಬೈದಂಡು ಎಂಕಲು ಕುಡ್ಲಾದ ಚಂದ್ರಿಕಾ ಬಡಾವಣೆ ಎಂಕಲು ಹೊಸ ಆಫೀಸ್ ಶುರು ಮಾಡ್ತದ ಅಂಚೆನೆ ಇನ್ನಿ ಎಂಕಲು ರ್ಯಾಷನಲ್ ಪನ್ಪನ ಒಂಜಿ ಕಂಪನಿದೊಟ್ಟಿಗೆ ಎಂಕಲು ಟೈ ಅಪ್ ಮಲ್ತದ ಅಕಲ್ನ ಒಂಜಿ ಪ್ರಾಡಕ್ಟ್ದ ಡೆಮೋ ಮೂಲ ಮಲ್ತಂತೂ ಇಲ್ಲ. ರ್ಯಾಷನಲ್ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ಅವೇನು ಎಂಕುಲು ಕುಡ್ಲದ ಮಾರ್ಕೆಟೆಡ್ ಶೀಲಾ ಇಕ್ವಿಪ್ಮೆಂಟ್ಸ್ ಮುಖಾಂತರ ಎಂಕುಲು ನನ್ನ ಲೈನು ಪ್ರಮೋಟ್ ಮಲ್ಪಡು ಬಂದು ಇನ್ನಿ ಒಂಜಿ ಎಂಕಲ್ ಒಂಜಿ ಪ್ರೋಗ್ರಾಮ್ ಮಲ್ತದ. ಇನ್ನಿ ಸುಮಾರು ಒಂಜಿ 50 ಜನ ಶೆಫ್ ನೊಕ್ಕಲು ಬತ್ತದು ರ್ಯಾಷನಲ್ ಕಾಂಬಿ ಒಂದು ಎಂಚ ಮಲ್ಪುನಿ ಇಂದು ಬಂದು ಮೂಲ ಐತ ಒಂಜಿ ಡೆಮೋನು ತೂತೇರು ಮಾತೇರಿಗಳ ಭಾರಿ ಖುಷಿ ಆತನು. ಒಂದೊಂಜಿ ಎಡ್ಡ ಪ್ರಾಡಕ್ಟ್ ರೆಸ್ಟೋರೆಂಟ್ಸ್ ಆವಡು ಅದಂದ ಚೌಲ್ಟ್ರಿ ಆವಡು ಅದಂದ ಹಾಸ್ಪಿಟಲ್ಸ್ ಆವಡು ಮಾತ ಕ್ಯಾಂಟೀನ್ಗಳ ಒಂದೊಂಜಿ ಬೋರ್ಡ್ ಆಪ್ನ ಪ್ರಾಡಕ್ಟ್ ನೆಟ್ ಮಲ್ಟಿಪಲ್
ಐಟಮ್ಸನ್ನು ಸೈಮಲ್ಟೇನಿಯಸ್ಲಿ ಕುಕ್ ಮಲ್ಪೊಲಿ ನೆತ್ತ ಮಾತೆಲ್ಲ ಸದುಪಯೋಗ ಪಡೋಡು ಬಂದು ಏನು ಮಾತ ರೆಸ್ಟೋರೆಂಟ್ ದಕಲ್ಡ ಅಂಚನೆ ಶಾಲೆ ಕಾಲೇಜದ ಕ್ಯಾಂಟೀನ್ ದಕಲ್ಡ ಏನು ಮಾತಾಡಲ್ಲ ವಿನಂತಿ ಮಾಡ್ತೀನಿ. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕರಾದ ವಿಜಯ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಗೆ ಈಗಾಗಲೇ ಕರಾವಳಿ ಭಾಗದಲ್ಲಿ ಬೇಡಿಕೆ ಹೆಚ್ಚಿರುವುದರಿಂದ 3,000ಕ್ಕೂ ಅಧಿಕ ಶಾಲಾ, ಕಾಲೇಜು, ದೇವಸ್ಥಾನ, ರೆಸ್ಟೋರೆಂಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಅಡುಗೆ ಸಲಕರಣೆ ಉಪಕರಣಗಳನ್ನು ಅಳವಡಿಸಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾವು ಶೀಲಾ ಇಕ್ವಿಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಬೆಂಗಳೂರಲ್ಲಿ 1998ರಲ್ಲಿ ಹುಟ್ಟಿ ಇವತ್ತಿಗೆ 27 ವರ್ಷವನ್ನು ಪೂರೈಸಿದಂಥ ಕಂಪನಿ. ನಾವು ಬೆಂಗಳೂರಲ್ಲಿ ಅಥವಾ ಆಲ್ ಓವರ್ ಇಂಡಿಯಾ ಮತ್ತು ನಾವು ಮಿಡ್ಲ್ ಈಸ್ಟ್ಗಳಿಗೆ ನಮ್ಮ ಇಕ್ವಿಪ್ಮೆಂಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮಂಗಳೂರು, ಉಡುಪಿ ಮತ್ತು ಸೌತ್ ಕೆನಡಾದಲ್ಲಿ ಇರುವಂಥ ಎಲ್ಲ ಕಾಲೇಜ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಅಥವಾ ಯಾವುದೇ ಚೌಟ್ರಿ ಇರ್ಬೋದು, ಟೆಂಪಲ್ ಇರ್ಬೋದು, ಅಥವಾ ಕಲ್ಯಾಣ ಮಂಟಪ ಇರ್ಬೋದು, ಹಾಲ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ನಾವು ಕಿಚನನ್ನು ಮಾಡಿ ಭಾಳಷ್ಟು ಹೆಚ್ಚು ಕಮ್ಮಿ 3,000 ಕಿಚನ್ಗಳನ್ನು ನಾವು ಮಂಗಳೂರಲ್ಲಿ ಮಾಡಿದ್ದೀವಿ. ಹಾಗೆ ಇನ್ನೂ ಕೂಡ ಅಲ್ಲಿರುವಂಥ ಪೊಟೆನ್ಷಿಯಲನ್ನು ನೋಡಿ ನಾವು ಕೂಡ ಇಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿ ಮಂಗಳೂರಲ್ಲಿ ಈಗ ಕಳೆದ 6 ತಿಂಗಳಿಂದ ಇಲ್ಲೊಂದು ಡಿಸ್ಪ್ಲೇ ಯೂನಿಟನ್ನು ಕೂಡ ಇಟ್ಟಿದ್ದೀವಿ. ಯಾರಾದರೂ ಕಿಚನನ್ನು ಮಾಡುವಂಥ ಒಂದು ವಿಚಾರ ಇದ್ದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಶೋರೂಮ್ಗೆ ಬಂದು ಇಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ನೋಡ್ಬೋದು. ಹಾಗೆ ನಾವು ಇವತ್ತು ಒಂದು ರೇಷನಲ್ ಜೊತೆ ಒಂದು ಡೆಮೋ ಮಾಡಿದ್ದೀವಿ. ಅವರ ಒಂದು ಯೂನಿಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಅದರೆಲ್ಲ ಎಲ್ಲ ಬಂದಂಥ 50 ಜನ ಶೆಫ್ಗಳು ಬಂದಿದ್ದರು. ಅವರಿಗೆಲ್ಲರಿಗೂ ಒಂದು ಡೆಮೋವನ್ನು ಕೊಟ್ಟು ಅದರಲ್ಲಿ ಮಾಡುವಂಥ ಮಲ್ಟಿಪಲ್ ಆಪ್ಷನ್ ಇರುವಂಥ ಒಂದೇ ಒಂದು ಇಕ್ವಿಪ್ಮೆಂಟಲ್ಲಿ ಎಲ್ಲ ಥರದ ಪದಾರ್ಥಗಳನ್ನು ಮಾಡ್ಬೋದು ಎನ್ನುವಂಥ ಒಂದು ಡೆಮೋವನ್ನು ಇವತ್ತು ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರಿಗೂ ಕೂಡ ಇವತ್ತು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜೊತೆ ಅವರು ಯಾವತ್ತೂ ಇರ್ತಾರೆ. ಯಾರಿಗಾದರೂ ರೇಷನಲ್ ಓವನ್ ಬಗ್ಗೆ ಏನಾದರೂ ಬೇಕಿದ್ರೆ, ಅದರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ, ಅಥವಾ ಪ್ರಾಡಕ್ಟ್ ಬೇಕಿದ್ರೆ, ಅದರ ಸರ್ವಿಸ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವ್ರ ಜೊತೆ ಒಟ್ಟಿಗೆ ಟೈಅಪ್ ಮಾಡ್ಕೊಂಡು ಇಲ್ಲಿ ಮಂಗಳೂರು ಭಾಗದಲ್ಲಿ ಅಥವಾ ಉಡುಪಿ ಇರ್ಬೋದು ಅಥವಾ ಸೌತ್ ಕೆನಡಾದಲ್ಲಿ ಎಲ್ಲಿ ಬೇಕಾದರೂ ಇದ್ದರೂ ನಾವು ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಅವಕಾಶವನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಪ್ರತೀಕ್ಷತೆಯನ್ನು ನೀಡಿ ಬಳಿಕ ಮಾತನಾಡಿದ ರೀಜನಲ್ ಕಾರ್ಪೊರೇಟ್ ಚೆಫ್ RSVP ಅಂಶುಲ್ ಗುಪ್ತಾ ಅವರು, ನಾನು ಹಲವಾರು ಕಂಪನಿಗಳಲ್ಲಿ ಶೆಫ್ ಆಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದು, ಈಗ ರ್ಯಾಷನಲ್ ಇಂಡಿಯಾದ ಮೂಲಕ ನಾವು ಅಡುಗೆ ಮನೆಯ ನಿರ್ವಹಣೆ ವೆಚ್ಚವನ್ನು ಕಡಿಮೆ ಮಾಡುತ್ತೇವೆ. ಜರ್ಮನ್ ಬ್ರ್ಯಾಂಡ್ ಆಗಿರುವ ರ್ಯಾಷನಲ್ ಮೂಲಕ ಗ್ಯಾಸ್, ವಿದ್ಯುತ್, ನೀರಿನ ಬಳಕೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಎಂದರು. Hi, I am Chef Anshul. I take care of Rational for South India market, and I'm also a chef. I have worked with a lot of companies like Ritz-Carlton, Oberoi as a chef, and US as well. I had my own restaurant as well. So right now I'm associated with Rational India. So we are a combi steamer technology where we give solutions to the kitchen to reduce their operation cost, and we are a German brand. So how a German brand like Rational help kitchen to reduce their operation cost, I'll tell you, by standardizing the operation, by reducing their resources consumption like gas, electricity, water consumption. ಕಾರ್ಯಕ್ರಮದಲ್ಲಿ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿ ಯಶೋಮತಿ ರವೀಂದ್ರನಾಥ್, ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ರಾಜೇಶ್, ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ವೆಂಕಟೇಶ್, ವೀರ ನಾಗೇಶ್ವರ ರಾವ್, ರ್ಯಾಷನಲ್ ರೀಜನಲ್ ಕಾರ್ಪೊರೇಟ್ ಚೆಫ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.